ತೀರ್ಮಾನಕ್ಕೆ ಬಂದು ಮುಟ್ಟಿದ್ದೇನೆ. ಅದಕ್ಕಾಗಿ ಏನು ಮಾಡಿದೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು ಪರಿಣಾಮ? ಸಂಧಾನವನ್ನು ಮುರಿದು ಸಂಗ್ರಾಮ ಸಮರಾಪೇಕ್ಷೆಯುಳ್ಳ ಹೆಣ್ಣು. ಹೌದು. ನೀನೇನು ನಿರ್ಧರಿಸಿದೆ? ಕರೆತರುವುದಕ್ಕಾಗಿ ಧೃತಿಗಳಾದಂತಹ ಧೂಮ್ರಾಕ್ಷರನ್ನೇ ಕಳುಹಿಸಿಕೊಟ್ಟೆ. ಏನಾಯಿತು? ಆದರೆ ಅಲ್ಲಿಗೆ ಹೋದಾಗ ನೋಡುತ್ತಿದ್ದಂತೆ ಕೇವಲ ತನ್ನ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನು ಸುಟ್ಟು ಧೂಮ್ರಾಕ್ಷರನ್ನು ಸುಟ್ಟು ರಹಿತು. ನಿಜ. ಆಮೇಲೆ ಇದನ್ನು ತಿಳಿದಂತಹ ನಾನು ಗಡ್ಡುಗಳಂತಹ ಚಂಡಮುಂಡರನ್ನೇ ಕಳುಹಿಸಿಕೊಟ್ಟೆ. ಪರಿಣಾಮವಾಗಿ ಚಂಡಮುಂಡರನ್ನು ಚಂಡಿಕೆಯಾಗಿ ಬಂದು ಚಂಡಮುಂಡರನ್ನು ಆ ಹೆಣ್ಣಿನಲ್ಲಿ ನಿನ್ನೊಂದಿಗೆ ಯುದ್ಧವ? ಇನ್ನು ಸೈರಿಸಿಕೊಂಡು ಕುಳಿತುಕೊಳ್ಳುವಂತಹ ವ್ಯವಧಾನ ಶುಂಭಾಸುರನಿಗೆ ಇಲ್ಲ ಎನ್ನುವ ಹಾಗೆ ಇದು ರಥವನ್ನು ಏರಿದ್ದೇನೆ, ಆಯುಧವನ್ನು ಹಿಡಿದಿದ್ದೇನೆ, ಹೋಗ್ತೇನೆ. ಕತಿಗೊಂಡರೆ ಪ್ರಳಯ ಭೈರವನನ್ನಾದರೂ ದೆಸೆಗೆಡಿಸಬಲ್ಲ ಸಾಮರ್ಥ್ಯವನ್ನು ನೀನು ಹೊಂದಿದವು. ಮೂಗಿನಿಂದ ಕಮ್ಮಾರನ ಸ್ಥಿತಿಯಲ್ಲಿ ಬಂದಾಗ ಬರ್ತದೆ ಬಿಸಿ ಉಸಿರು ನೀನಿಗೆ. ಎದ ಮೇಲೆ ಕಡೆಗೆ ಹೋಗುತ್ತದೆ. ಯಾಕೆ ಇಷ್ಟು ಕೋಪ ಅನ್ನುವುದೇ ನನಗೆ ಪಕ್ಕನೆ ಅರಿವಾಗಲಿಲ್ಲ. ಈಗ ನೋಡಿದರೆ ಸ್ವಾಭಿಮಾನಕ್ಕೆ ಕೊರತೆ ಬಂತಲ್ವ? ನಿಜ. ಇನ್ನು ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಪ್ರಭೋ, ಸಹಿಸಬೇಕಾದ ನೀನು ಸಹಿಸದೇ ಇದ್ರೆ ನಾವೇಗ ಬದುಕಬೇಕು ಹೇಳು. ಅವಧರಿಸಬೇಕು. ನಿನ್ನ ಆಳ್ವಿಕೆಯನ್ನು ನಾವು ಮನಸಾರೆ ಒಪ್ಪಿಕೊಳ್ಳುವ ಹಾಗಾದರೆ ನಮ್ಮವರ ಏಳಿಗೆಯನ್ನು ಸದಾ ಚಿಂತಿಸಿ ಅದಕ್ಕಾಗಿ ನಿನ್ನ ಇಷ್ಟವನ್ನು ನಿನ್ನ ಸುಖವನ್ನು ಎಲ್ಲ ಬಿಟ್ಟುಕೊಡುತ್ತಾ ಬಂದ ನಿಜ. ಆದರೆ ಇಂದು ಯಾರು ಭ್ರಮೆಗೊಳಗಾಗಿ ಬದುಕಕೂಡದು ಅನ್ನುವ ಹಾಗೆ ತನ್ನ ಚರ್ಯೆಯಿಂದ ಕಾಣಿಸುತ್ತಾ ಬಂದರೆ ಅಂತಹ ನೀನೇ ಇಂದಿನ ದಿನ ಭ್ರಮೆಗೊಳಗಾದ ವ್ಯವಹಾರವನ್ನು ಕೈಗೊಳ್ಳುತ್ತೀರಾದರೆ ಏನನ್ನಬೇಕು ಇದಕ್ಕೆ? ಕಾಲದ ವೈಪರೀತ್ಯವೇ ಅಥವಾ ಕರ್ಮದ ವಿಪರ್ಯವೇ ಅಥವಾ ಬುದ್ಧಿಯ ಸೋಲೆ? ಯಾಕೆ ಪ್ರಭು ಹೀಗಾಗಿ ಹೋಯಿತು? ದಾನವ ಸಾಮ್ರಾಜ್ಯವನ್ನು ಎತ್ತರಿಸುವ ನಿನ್ನ ಉದ್ದೇಶದಲ್ಲಿ ಅನೇಕರು ನೋವನ್ನು ಉಂಟಿದ್ದಾರೆ. ಆದರೂ ನಮಗದಲ್ಲಿ ಸಮಾಧಾನ ಇದ್ದದ್ದು ಯಾಕೆ? ಅವರೆಲ್ಲರಿಗೂ ನೋವಾದರೂ ನಮ್ಮವರಿಗೆ ಹಿತವಾಗಿ ಮತ್ತೆ. ಆದರೆ ಈಗಿನ ನಿನ್ನ ಈ ಪ್ರಕರಣದಲ್ಲಿ ನಮ್ಮವರ ಹಿತವೂ ಇಲ್ಲ, ಪರರ ನೋವು ಕಡಿಮೆಯಾಗುವುದಿಲ್ಲ. ಹಾಗಿದ್ರೆ ಅವರಿಗೂ ಪ್ರಯೋಜನ ಇಲ್ಲದ, ನಮಗೂ ಉಪಯೋಗಕ್ಕೆ ಬಾರದ ಈ ಒಂದು ನಿರ್ಣಯವನ್ನು ನೀನು ಏಕಾಏಕಿಯಾಗಿ ಯಾಕೆ ಕೈಗೊಂಡೆ? ಅಯ್ಯ ರಕ್ತಬೀಜ,
ನಮ್ಮವರು ಇಷ್ಟು ಸುಖಿಗಳಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ, ಏನು ಕೊರತೆ ಬಂತು ಹೇಳು? ಅಯ್ಯೋ, ಕೊರತೆ ಇಲ್ಲ ಪ್ರಭು. ಕೊರತೆ ಉಂಟು ಮಾಡುವ ಪ್ರಭು ನೀನಾದ್ರೆ ನಾವೇ ಹೇಳುವುದಿಲ್ಲ. ಎಲ್ಲಾದ್ರೂ ಹಾಳಾಗಿ ಹೋಗಿದೆ. ನಿನ್ನನ್ನು ಉಳಿಸಿಕೊಳ್ಬೇಕನ್ನೋ ಉದ್ದೇಶ ಇರುವುದೇ ಕೊರತೆ ಇಲ್ಲದೆಯೇ ನಮ್ಮನ್ನು ಈ ತನಕ ನೀನು ಪಾಲಿಸಿಕೊಂಡು ಬಂದದ್ದರ ಕಾರಣ. ನಷ್ಟ ವ್ಯವಹಾರದಲ್ಲಿ ಸೋಲು ಈ ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿಸಿಕೊಂಡವನಿಗೆ ಸ್ವಾಭಾವಿಕವಾಗಿಯೇ ಬರುತ್ತದೆ. ಎಲ್ಲ ಸಲವು ಲಾಭವೇ ಆಗಬೇಕು ಅಂತ ನಿರೀಕ್ಷೆ ಮಾಡುವ ಜೀವಂತ ಲಾಭ ಹೆಚ್ಚಾಗ್ತದೆ. ಇಂದಿನ ಸೋಲು ನಾಳೆಗೆ ಗೆಲುವಾಗುತ್ತದೆ, ಇಂದಿನ ನಷ್ಟ ನಾಳೆಗೆ ಲಾಭವಾಗುತ್ತದೆ. ಈ ವ್ಯವಹಾರ ಜಾಣ್ಮೆಯನ್ನು ನಾನು ಮರೆತವನು. ಆದರೆ ಈ ನಷ್ಟ ಯಾಕಾಗಿ ಬಂತು ಅನ್ನುವುದನ್ನು ನಾವು ಯೋಚಿಸಬೇಕೋ ಬೇಡ. ಕೇವಲ ಅನಿವಾರ್ಯವಾಗಿ ತೊಡಗಿಸಿಕೊಳ್ಳಬೇಕಾದ ಪ್ರಮೇಯದಲ್ಲಿ ನಿನ್ನನ್ನು ತೊಡಗಿಸಿಕೊಂಡ ಕಾಲಕ್ಕೆ ಸತ್ತವರ ಸಂಖ್ಯೆ ಬೀಡು ಇನ್ನು 10 ಮಂದಿಗಳೊಟ್ಟಿಗೆ ಸೇರಿ ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸುವುದು. ಯಾಕಂದ್ರೆ ಅಂತವರನ್ನು ಕಳಕೊಳ್ಳುವುದರ ಮೂಲಕವಾಗಿಯೂ ಇಂಥದ್ದನ್ನು ನಷ್ಟ ಮಾಡಿಕೊಳ್ಳುವುದರ ಮೂಲಕವಾಗಿಯೂ ನಮಗೊಂದು ಅತಿಶಯವಾದಂತಹ ಲಾಭ ಸಿದ್ಧಿಯಾಗಿದೆ. ಅಥವಾ ಭಜನಾಭಿಮಾನ, ಸ್ವದೇಶಾಭಿಮಾನ, ಸ್ವಾಭಿಮಾನ ಇದನ್ನು ಬಿಡಿಸಿಕೊಳ್ಳುವುದಕ್ಕೆ ಬೇಕಾಗಿ ನೀವು ತೊಡಗಿಸಿಕೊಂಡೆಯೋ ಅದನ್ನಾದರೂ ಸಮ್ಮತಿಸಬಹುದು. ಇದೆಂಥದ್ದು ಇಲ್ಲ, ಏನಾಯ್ತು? ಇದು ಕ್ಷುಲ್ಲಕ ಕಾರಣ. ಕಾನೂನದಲ್ಲಿ ಹೆಣ್ಣಿದ್ದಾಳೆ ಅಂತ ಸುದ್ದಿ ಕೇಳಿದ್ದು ಹುಚ್ಚು ಕಟ್ಟುವವ ಮನ್ಮಥನ ಶರದಿಂದ ತನ್ನನ್ನು ತಾನು ಉಳಿಸಿಕೊಳ್ಳಿಕ್ಕೆ ಪ್ರಾಣ ಇಲ್ಲದೆ ಇದ್ದ ಒಬ್ಬ ಸಾಮಾನ್ಯನಾದ ಭ್ರಾಂತ ಬುದ್ಧಿಯ ಬಲವನ್ನೇ ಬದಿಗೊತ್ತಿ ಮನಸ್ಸಿನ ಯೋಚನೆಯನ್ನು ಕೈಗೆತ್ತಿ ಕಂಡ ದಾರಿಯಲ್ಲಿ ಪ್ರವರ್ತಿಸುವ ಪಂಡುತನವನ್ನು ಕಾಣಿಸುತ್ತಾನೆ ಶುಂಭದರೆ ಅಂತಾದ್ರೆ ಅಖಂಡ ಭೂಮಂಡಲದ ಚಕ್ರಾಧಿಪತ್ಯವನ್ನು ಈ ತನಕ ನಿನ್ನ ಸಾಧನೆಯಿಂದ ಹೊಂದಿದ್ದಕ್ಕೆ ನೀನು ಏನು ಸಾರ್ಥಕವನ್ನು ತಂದುಕೊಂಡ ಹಾಗಾಗಿ ಅದರಿಂದ ಕೇಳ್ತಾ ಇದ್ದು ಏನು ಕ್ಷಮೆಗೊಳಗಾದ ಯಾವ ಹೆಣ್ಣೋ ಏನು ನಮಗೆ ಸಂಬಂಧ ಪಡದೇ ಇದ್ದವು ಅಂತಗಳ ಬಗ್ಗೆ ನೀನು ತಲೆಗೆಡಿಸಿಕೊಂಡು ನಮ್ಮವರಿಗೆ ನಷ್ಟವಾಗುವ ನಮ್ಮವರಿಗೆ ಕಷ್ಟವಾಗುವ ಈ ಪ್ರಮೇಯವನ್ನು ಯಾಕೆ ಸ್ವೀಕರಿಸಿದೆಯೋ? ರಕ್ತಬೀಜ ಕರ್ಮಕಾಂತಾರದಲ್ಲಿರುವಂತಹ ಹೆಣ್ಣು ಕೇವಲ ಒಬ್ಬಳು ತರುಣಿಯನ್ನು ಮಾತ್ರಕ್ಕೆ ನಾನು ಆಕೆಯನ್ನು ವರಿಸುವುದಕ್ಕೆ ಮುಂದಾಗಿದ್ದೇನೆ. ಇದರಲ್ಲಿ ತಪ್ಪೇನಿದೆ ಹೇಳು? ಅವಳು ತರುಣಿ ಮತ್ತೆ ಅಲ್ಲ ಪ್ರಭು. ಯಾರಾಕೆ?
14 ಲೋಕಗಳ ಪ್ರಭುವಿನ ಒಂದು ನಿರ್ಣಯವನ್ನು ಒಬ್ಬಳಾಕೆ ಕಾನೂನಿನಲ್ಲಿ ನಿಂತ ಹೆಣ್ಣು ಪ್ರಶ್ನಿಸ್ತಾಳೆ, ನಮಗೊಂದು ಪಂಥಾಹ್ವಾನವನ್ನು ನೀಡುತ್ತಾಳೆ ಅಂತ ಆದ್ರೆ ಮೀಸ ಹೊತ್ತು ನಿನಗೆ ಅಭಿಮಾನ ಕೆರಳದೆ ಉಳಿಯುತ್ತದೆ. ಎಲ್ಲ ಯಾರವಳು ಹಿನ್ನೆಲೆ ಕೇಳಿದ್ರೆ ಹೇಳುವುದಕ್ಕೆ ಗೊತ್ತಿಲ್ಲ. ಕುಲ ಬೇಡ, ಗೋತ್ರ ಬೇಡ, ಹುಟ್ಟಿಸಿದ ಅಪ್ಪ ಅಮ್ಮನ ಹೆಸರು ಹೇಳಲಿಕ್ಕೆ ಪರಿಚಯ ಇಲ್ಲದೆ ಇದು ಒಬ್ಬಳು ಹೆಣ್ಣು. ಅದು ಕೂಡ ಕೇವಲ ಒಬ್ಬಳು ತರುಣಿ. ನನಗೆ ಪಂಥಾಹ್ವಾನವನ್ನು ಒಡ್ಡಿದ್ದಾಳೆಂದರೆ ಊರಿನಲ್ಲಿ ಇರಲಿಕ್ಕೆ ಒಂದು ಮನೆ ಇಲ್ಲ, ಕಾಡಿನಲ್ಲಿ ನೆಲೆನಿಟ್ಟವಳು, ಕಾಡಾಡಿಯಾದ ಹೆಣ್ಣು. ಶುಂಭನಂತಹ ಒಬ್ಬ ಲೋಕನಾಯಕ ಸಿಕ್ಕಿದ ಕಾಲಕ್ಕೆ ಶರಣೆಂದು ಕಾಲಿಗೆರಗಿ ನಿನ್ನ ಕೈ ಹಿಡಿಯುವುದಕ್ಕೆ ಸಿದ್ಧರಾಗಬೇಕಿತ್ತು. ಬದಲಾಗಿ ಬರಲಿ, ನಾನು ಕೂತಲ್ಲಿಗೆ ಬರಲಿ, ಹೀಗೆ ನಿರ್ದೇಶನ ಮಾಡುವ ಕಾಲಕ್ಕೆ ನಿನ್ನ ಸ್ವಾಭಿಮಾನ ಕೆರಳದೆ ಉಳಿಯುತ್ತದೆ. ಪ್ರಭು, ನಾನು ಹೇಳ, ನಿನಗೆ ಎಲ್ಲಿಗೆ ಪೆಟ್ಟು ಬಿದ್ದರೆ ಸ್ವರ ಚೆನ್ನಾಗಿ ಹೊರಡುತ್ತದೆ ಅಂತ ಗೊತ್ತಿದ್ದೇ ಹೊಡೆದ ಪೆಟ್ಟಲ್ಲಿ. ಹೌದಾ? ಹೌದು. ಸ್ವಾಭಿಮಾನದಿಂದ ಈ ತನಕ ಬದುಕು ಸಾಗಿಸಿದ ನಿನ್ನ ಸ್ವಾಭಿಮಾನ ಕೆರಳಿಸಿದ್ರೆ ವಿವೇಕ ಮಸಳಿಸಿದ. ವಿವೇಕ ಮರೆಯಾದ್ರೆ ಕೈಗೊಳ್ಳಬೇಕಾದ ಕಾರ್ಯದ ಶುದ್ಧತೆಯ ಬಗ್ಗೆ ನೆನಪೇ ಬರುವುದಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸಾಧ್ಯ, ಯಾವುದು ಸಾಧು, ಇದೆರಡನ್ನು ತರ್ಕಿಸದೆ ಕಾರ್ಯಾರಂಭವನ್ನು ಹೊಂದುತ್ತಾನೆ. ಹಾಗೆ ಹೊಂದಿದ್ರೆ ಸುಲಭದಲ್ಲಿ ನಿನಗೊಂದು ಪತನವನ್ನು, ಅವಸಾನವನ್ನು ಕಾಣಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ತರ್ಕದಿಂದಲೇ ನಿನಗೆ ಸಮರದ ಪಂಥಾಹ್ವಾನವನ್ನು ಕೊಟ್ಟುಕೊಳ್ಳುವ ಹೇಳಿ ನನಗನ್ನಿಸ್ತದೆ ಏನು ಲೋಕ ಸಾಮಾನ್ಯವಾದ ಹೆಣ್ಣಲ್ಲ. ಪ್ರಭು, ಇಂದು ಹುಟ್ಟುವ ಮಗುವಿಗೆ ಗೊತ್ತಿದೆ ಶುಂಭನ ಸಾಮರ್ಥ್ಯ, ಮತ್ತೆ ನಾಳೆ ಸಾಯಬಹುದಾದ ವೃದ್ಧನೇ ಮರೆಯುವಂತಿಲ್ಲ ಶುಂಭನ ಸಾಮರ್ಥ್ಯವನ್ನು. ಲೋಕಗಳಲ್ಲಿ ನನ್ನನ್ನು ಕರೆಯುತ್ತಾ ಇದ್ದಾರೆ ದೇವರು ದೇವರು. ಲೋಕಗಳಿಗೆಲ್ಲ ವಿಚಿತವಾದ ನಿನ್ನ ವಿಕ್ರಮದ ವಿಷಯ, ಕಾಡಿನಲ್ಲಿ ಯೌವನವತಿಯಾಗಿ ತನಗೆ ವರನ್ಯಾರು ಅನ್ನುವುದನ್ನು ನಿರೀಕ್ಷಿಸುತ್ತಾ ಕುಳಿತಿರುವ ಹೆಣ್ಣು ತಿಳಿಯದೇ ಇರುತ್ತಾಳೆ. ತಿಳಿದರೂ ನಿನಗೆ ಸಮರದ ಪಂಥಾಹ್ವಾನವನ್ನು ಕೊಡ್ತಾಳೆ ಅಂತ ಅರ್ಥ ಏನು? ಹೆಣ್ಣಲ್ಲ ಪ್ರಭು, ಹೆಣ್ಣಲ್ಲ. ನಿನ್ನ ಸ್ವಾಭಿಮಾನ ಕೆರಳಿಸಲಿಕ್ಕೆ ಹೆಣ್ಣಾಗಿ ಬಂದದ್ದು ಮಾತ್ರ. ಯಾವುದು ಈ ಮನೆಯ ಮಹಾಚೇತನವೋ, ಯಾವುದು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಾದಿ ಸಕಲ ಕರ್ತವ್ಯಗಳಿಗೆ ಕಾರಣ ಸ್ಥಾನವೋ, ಸೃಷ್ಟಿ ಸ್ಥಿತಿ ವಿನಾಶಾನಂ ಸೃಷ್ಟಿಭೂತೆ ಸನಾತನ, ಈ ಬಗ್ಗೆ ಯಾರನ್ನು ಕೊಂಡಾಡಿದ್ರು ಅಂತಹ ಮಹಾತಾಯಿ ಸರ್ವೇಶ್ವರಿ, ಸುಮನಸ ಪೋಷಕ. ಸುಮನಸ ಪೋಷಕಿಂದ ಸಿಟ್ಟು ಮಾಡಬೇಡ. ಇದು ದೇವತೆಗಳ ವರ್ಗವನ್ನು ಹೆಸರಿಸಿ ಹೇಳಿದ್ದಲ್ಲ ನಾನು. ಯಾರೆಲ್ಲ ಸುಮನಸ್ಕರು ಅಂದ್ರೆ ಒಳ್ಳೆಯ ಮನಸಂಸ್ಕಾರವನ್ನು ಹೊಂದಿದವರೋ, ಪರರ ಹಿತಕ್ಕಾಗಿ ತನ್ನ ಹಿತವನ್ನು ಬಿಟ್ಟುಕೊಡಬಲ್ಲಂತಹ ನಿರ್ಣಯವನ್ನು ಹೊಂದಿದವರು, ತ್ಯಾಗ ಬುದ್ಧಿಯಿಂದ ಸದಾಕಾಲ ಬದುಕನ್ನು ಹಸನ ಮಾಡಿಕೊಳ್ಳುವ ಉದ್ದೇಶಕ್ಕೆ ಬದ್ಧರಾದವರು, ನ್ಯಾಯ ಧರ್ಮೈಕ ಪರವಾದಂತಹ ದಾರಿಯಲ್ಲೇ ಕ್ರಮಿಸುವ ನಿರ್ಣಯಕ್ಕೆ ಬದ್ಧರಾದವರು, ಅಂತವರೆಲ್ಲ ಸುಮನಸರ ವರ್ಗಕ್ಕೆ ಸೇರ್ತಾರೆ. ಪ್ರಭಾ, ಅಂತಹ ಸುಮನಸರ ಪೋಷಕಿಯಾಗಿ, ಸಜ್ಜನದಾತೆಯಾಗಿ, ತ್ರಿಭುವನ ಮಾತೆಯಾಗಿ ಈ ಪ್ರಪಂಚದಲ್ಲಿ ಜ್ಞಾನಿಗಳು ಆ ಸರ್ವೇಶ್ವರಿಯನ್ನು ಗುರುತಿಸಿದರು. ಅಂತವಳೆ ಇಂದಿಗ ನಮ್ಮ ಕಾಂತಾರದಲ್ಲಿ ಕಾಣಿಸಿ ಚಂಡಮುಂದರ ಕಣ್ಣನ್ನು ಮರಳು ಮಾಡಿ ಅವರ ಮನಸ್ಸನ್ನು ಹಾಳುಗಡಗಿ ಆ ಮೂಲಕವಾಗಿ ನಿನ್ನ ಮನಸ್ಸನ್ನು ದೆಸೆಗೆಡಿಸಿ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬಂದಿದ್ದಾಳೆ. ದೇವತೆಗಳನ್ನು ಹೊಡೆದದ್ದರ, ಸಜ್ಜನರನ್ನು ವಿರೋಧಿಸಿದ್ದರ, ದರೆಯ ಧರ್ಮ ಕರ್ಮಗಳನ್ನು ಮೀರಿ ನಿಂತದ್ದರ ಪರಿಣಾಮವನ್ನು ನಾವೀಗ ಅನುಭವಿಸಬೇಕಾಗಿ ಬಂದಿದೆ. ನನ್ನ ನಿಯಮಕ್ಕೆ ಯಾರು ಅನುಸರಿಸಿಕೊಂಡು ಮುಂದೆ ಹೋಗ್ತಾರೋ ಅಂತವರನ್ನು ನಾನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೇನೆ. ವಿರೋಧಿಸುತ್ತಾರೆ ಯಾರು ಅಂತವರನ್ನು ಕೊಂದಿದ್ದೇನೆ ನಾನು. ನೀನೆಂದೇನು ಪ್ರಭು, ಲೋಕದಲ್ಲಿ ಪ್ರತಿಯೊಬ್ಬನು ಅವನವನ ಸಾಮರ್ಥ್ಯಕ್ಕೆ ಸರಿಯಾಗಿ ಮಾಡುವುದಷ್ಟೇ. ಯಾರು ಮುಂಭಾಗದಿಂದ ಬಂದು ಬೋ ಪದಾರ್ಥ ಅಂತ ಹೇಳ್ತಾರೆ, ಅವರಿಗೆ ಬೇಕಾದಷ್ಟು ಕೊಡು. ಯಾರು ಹೇಳುವುದಿಲ್ಲ, ಕೊಡುವುದಿಲ್ಲ. ಸಾಮರ್ಥ್ಯ ಇದ್ದಷ್ಟು ಕೆನ್ನೆಗೆ ಬಾರಿಸು. ಇವನ ಕೆನ್ನೆಗೆ ಬೀಳುವುದಕ್ಕೆ ಅವನ ಕೈ ಮುಂದೆ ಹೋಗ್ತದೆ, ಅವನ ಕೈ ಮೇಲಾದ್ರೆ ಇವನ ಕೈ ಕೆಳಗೆ ಬರ್ತದೆ. ಲೋಕದ ನ್ಯಾಯ ಇತ್ತು. ನಿನ್ನ ರಟ್ಟೆಯಲ್ಲಿ ತ್ರಾಣ ಇತ್ತು. 3 ಲೋಕಗಳು ನಿನ್ನ ಅಧಿಕಾರದಿಂದ ಇರಿಸಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯವಾಗಿದೆ. ರಟ್ಟೆಯ ತ್ರಾಣದಿಂದಲೇ ಸಾಧ್ಯವಾದದ್ದನ್ನು ರಟ್ಟೆಯ ತ್ರಾಣದಿಂದಲೇ ಸಾಧ್ಯವಿಲ್ಲದಾಗಿಸ್ತೇನೆ. ಈ ನಿರ್ಣಯವನ್ನು ಹೊತ್ತು ನಿನಗೆ ರಟ್ಟೆಯ ಪಂಥವನ್ನೇ ಕೊಟ್ಟವಳಾಗಿ. ಹೌದಾ? ಆದ್ದರಿಂದಲೇ ಬರಲಿ ಕಲಹಕ್ಕೆ. ನೀನು ಇದರಿಂದಲೂ ಸಂಪಾದಿಸಿತು, ಇದರಿಂದಲೇ ವಿನಿಯೋಗವಾಗಲಿ. ಈ ನಿರ್ಣಯದಿಂದ ಸಮರದ ಪಂಥಾಹ್ವಾನವನ್ನು ಕೊಟ್ಟಿದ್ದಾಳೆ. ಅಂತವಳನ್ನು ಬಯಸಿದ್ರೆ ಅವಳ ಇಷ್ಟಕ್ಕೆ ನಾವು ಅನುಕೂಲವನ್ನು ಒದಗಿಸಿಕೊಟ್ಟ ಹಾಗಾಗುತ್ತದೆ. ದೇವತೆಗಳಿಗೆ ಸಂರಕ್ಷಣೆ ಸಿಕ್ಕಿತು. ನಿನ್ನ ಈ ತನಕದ ದರೆಯ ಜೀವನದ ಬಗೆ ಬೇರಾದೀತು. ನಮಗೆ ಸಾವು ಸಮನಿಸಿತು. ಬೇಡ ಬೇಡ ರಕ್ತಬೀಜ ಅಂತಹ ಶಕ್ತಿವಂತಲೇ ಶೌರ್ಯವಂತಲೇ ಅವಳು ಹೌದಾಗಿದ್ರೆ ನಮ್ಮ ಈ ಶೋಣಿತಾಪುರದಲ್ಲಿ ಶಕ್ತಿ ಪ್ರದರ್ಶನ ಎಲ್ಲಿ ನಡೆಯುತ್ತದೆ?
ಕೈ ಹಾಕಿ ಅಲ್ಲಿಂದ ಎತ್ತಿದ್ರೆ ಇಲ್ಲಿಗೆ ಇಳಿಸುವ ಸಾಮರ್ಥ್ಯವನ್ನು ಹೊಂದಿದವ ನಮ್ಮ ಧೂಮ್ರಾಕ್ಷಾಸನಿಂದ ಎತ್ತುವುದು ಬಿಡು. ಅವ ಸತ್ತು ಹೋಗಿದ್ದಾನೋ ಇಲ್ಲೋ ಅಂತ ನಮಗೆ ವರ್ತಮಾನ ಬರಲಿಕ್ಕೆ ಕೆಲವು ದಿವಸ ಬೇಕಾಗಿದೆ. ಹೌದು, ಬಂದು ದೂತ ಹೇಳಿದಷ್ಟೇ. ಹಿಡಿ ಪೂರ್ತಿಯಾಗಿ ಅವನ ಹೆಣ ಕೂಡ ಇಲ್ಲ. ಚಂಡಮುಂಡರನ್ನು ಕಳುಹಿದೆ. ಕೊಲ್ಲುವವರಿದ್ದಾರೆ ತ್ರಿಭುವನಗಳಲ್ಲಿ ಚಂಡಮುಂಡರನ್ನು ಬಂದಳಲ್ಲ ಅವರು. ಹಾಗೆ ನಿಜ ಕದಂಬ ಕಾಂತಾರದಲ್ಲಿ ಇದ್ದಾಳಲ್ಲ, ಹಾಗಿದ್ರೆ ಹೇಗೆ ಸಾಧ್ಯ ಆಯಿತು? ಹೀಗೆ ನಾವು ಅರ್ಥವಿಸಬೇಕು. ತ್ರಿಭುವನಕ್ಕೆ ಸಂಬಂಧಿಸಿದವಳು, ಅದನ್ನು ಮೀರಿದವಳು, ಲೋಕಾತೀತಳಿದ್ದಾಳೆ. ಆದ್ದರಿಂದ ಚಂಡಮುಂಡರಿಗೆ ಮರಣ ಬಂದಿದೆ. ಸುಗ್ರೀವ ಸಂಧಾನಕ್ಕಾಗಿ ಹೋದವು. ಪಾಪ ಅವನ ಸಂಧಾನಕ್ಕೆ ಕಳುಹಿಸಿದ್ಯಾಕೆ ಗೊತ್ತುಂಟ? ಜ್ಞಾನವೃದ್ಧನು, ವಯೋವೃದ್ಧನು, ಬುದ್ಧಿವಂತನಾಗಿದ್ದಾನೆ. ಆ ಸಂಧಾನವನ್ನು ಸರಿಯಾಗಿ ಮಾಡಿಕೊಂಡು ಇಲ್ಲಿ ಕರೆ ತರ್ತಾನೆ ಅಂತ ನಾನು ಭಾವಿಸಿದ್ದೇನೆ. ಎಷ್ಟು ಕಷ್ಟ ಬಂದ್ರು, ಬಹಳ ಕಷ್ಟಪಟ್ಟಿರಬೇಕು. ಹೌದು, ಏನ್ ಹೇಳಿದ ಒಂದು ಹೇಳಿದ ಸುದ್ದಿ ಸುಮ್ಮನೆ ಹೇಳಿದ್ದವನು ಅಲ್ಲ. ಸರಿಯಾಗಿ ಅವಳನ್ನು ನೋಡಿ ವಿಷಯ ಏನನ್ನುವುದನ್ನು ಒಳಗೆ ತೆಕ್ಕೊಂಡು ನಿನ್ನತ್ರ ಒಂದು ವಿಷಯ ಹೇಳಿ ಅದನ್ನು ನೀನು ಸ್ವೀಕರಿಸಬೇಕು. ಅಲ್ಲ, 60 ಕಳೆದರೆ ಅರೆಮರಳು ಎನ್ನುವಂತಹ ಮಾತನ್ನು ನಾನು ಕೇಳಿದ್ದೇನೆ. ಇವನಿಗೆ 60 ದಾಟಿದೆ. ಆದ್ದರಿಂದ ಅರೆಮರಳಾಗಿ ಒಂದು ಏನೋ ಬರಲಿಕ್ಕೆ ನಿನಗೂ 60,000 ದಾಟಿದೆ. ಕೆಲವು ಸಾವಿರ ದಾಟಿಲ್ಲೋ ನಿನಗೆ. ಹೌದು, ಅದು ಬಿಡು. ನಮ್ಮ ವಯಸ್ಸನ್ನು, ಬುದ್ಧಿಯ ಬಲವನ್ನು ಆಯು ಪ್ರಮಾಣದಿಂದ ಅಳೆಯುವುದಕ್ಕಿಲ್ಲ. ನಾವು ಬಹು ದೀರ್ಘ ಕಾಲ ಬದುಕಿದೆವು. ಅವನ ಮಾತು ಇಷ್ಟವಾಗದೆ ಹೋಯಿತು. ಪ್ರಭು ಅರ್ಥ ಹೇಳ್ತೇವೆ. ಕಾಲನರ ಮನೆಗೆ ಕೋಪ ಕಾಲ ಬಂದವರಿಗೆ ನೀತಿ ವಾಕ್ಯಗಳನ್ನು ಬೇಡ ಹಿತವಾಗುವುದು, ಕೇಳಲು ಸೊಗಸಪ್ಪುದು. ಹಾಗಾಯ್ತಾ ನಿನಗೆ? ಯಾಕೆ ಪ್ರಭು ಯಮನ ಮನೆಗೆ ಹೋಗುವ ಯೋಚನೆ ಮಾಡಿ. ಹಾಗಾದ್ರೆ ನಾನು ಏನು ಮಾಡ್ಬೇಕಂತ ನೀವು ಹೇಳ್ತಾ ಇದ್ದೀನಿ. ಮೊಲದ ಮೂರ್ಖತೆಯ ತ್ರೈಜಗದೊಡನೆ ಭಕ್ತಿಯಿಂದ ನೀ ಕೊಡಬಹುದು. ಪಡೆದವಳ ಕಾರುಣ್ಯದಲ್ಲಿ ಜಗದ ಬೇಡನ ವರದ ತೆರದ ಮೇಲೆ ಪಡೆದು ಸುಖವನ್ನು ಬಾಳು. ಮಂಗಲಮಯ ವಾತಾವರಣವನ್ನು ಸೃಷ್ಟಿ ಮಾಡಿ ಆಕೆಯ ಕಾಲಿಗೆ ನಾವು ಆಯುಷ್ಯಕ್ಕಾಗಿ ಬೇಡಬೇಕೇ ಹೊರತು
ಮಂಗಲ ಮಹೋತ್ಸವವನ್ನು ನೆರವೇರಿಸ್ತೇವೆ. ಆಕೆಯ ಕೈ ಹಿಡಿದೊಂದು ತಪ್ಪು ಕಲ್ಪನೆಗೆ ಹೊರಗೂಡದು. ಅಮಂಗಲ ನಿವೃತ್ತಿಗಾಗಿ ಆ ಸರ್ವಮಂಗಲೆಯ ಕಾಲಿಗೆ ಬೀಳುತ್ತವೆ. ಬಂದವಳು ಸಾಮಾನ್ಯದವಳಲ್ಲ, ಆದಿಮಾಯ ಮಹಾಶಕ್ತಿ ಸರ್ವೇಶ್ವರಿ ಎನ್ನುವ ಹಾಗೆ ಎಲ್ಲ ಗತನ್ನ ಚಿಂತೆಯ ಪ್ರಾಜ್ಞ ಎನ್ನುವಂತಹ ಮಾತನ್ನು ಹಿರಿಯರ ಹಾಡಿದ್ದನ್ನು ನಾನು ಕೇಳುತ್ತಾ ಇದ್ದೇನೆ. ಈಗ ಬುದ್ಧಿವಂತನಾದ ಕಳೆದು ಹೋದ ಕಾರ್ಯದ ಬಗ್ಗೆ ಚಿಂತನೆ ಮಾಡುವುದಿಲ್ಲ, ಮುಂದೆ ಮಾಡಬೇಕಾದಂತ ಕಾರ್ಯದ ಬಗ್ಗೆ ಚಿಂತನೆ ಮಾಡುತ್ತಾನೆ. ಆದ್ದರಿಂದಲೇ ಮುಂದಿನದರ ಬಗ್ಗೆ ಯೋಚಿಸುವ ಯಾವುದರ ಬಗ್ಗೆ ಹೊರಟು ನಿಂತಿದ್ದಾನೋ ಅಂತಹ ದಿಟ್ಟವಾದ ಹೆಜ್ಜೆಯನ್ನು ಮತ್ತೆ ಹಿಂದಿರುವನಲ್ಲ. ಈಗ ಹೋಗ್ತೇನೆ ಕಳೆದ ಸಂಸಾರಕ್ಕೆ, ಬರುತ್ತಿದ್ದರೆ ಆಕೆಯನ್ನು ತಂದು ಮದುವೆಯಾಗುತ್ತೇನೆ. ಯುದ್ಧವೇ ಬದ್ಧ ಎಂದು ತೀರ್ಮಾನವಾದರೆ ಆಕೆಯನ್ನು ಹೋರಾಟವನ್ನು ಮಾಡುತ್ತೇನೆ. ಹೋರಾಟದಲ್ಲಿ ಜಯ ಸಿಕ್ಕಿತು, ಯುದ್ಧದಲ್ಲಿ ಗೆದ್ದರೆ ದಾಂಗನೆಯ ಸಾನ್ನಿಧ್ಯ, ಸಿಗದೆ ಹೋದರೆ ಸೋತಿಯನ್ನಾದರೆ ಸುರಾಂಗನೆಯ ಸಾನ್ನಿಧ್ಯ. ಬದುಕಿ ಉಳಿದು ನರಕ ಯಾತ್ರೆಯನ್ನು ಅನುಭವಿಸುವಕ್ಕೆ ನಾನು ಶಕ್ಯನಲ್ಲ. ಒಂದು ವೇಳೆ ಹಾಗಾದ್ರೆ ಆಕೆಯಿಂದಲೇ ಮೋಕ್ಷವನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಮುಂದುವರಿದವ ನಾನು. ಆದ್ರೆ ಹೇಳಿದ ಮಾತನ್ನು ತಪ್ಪಲಾರೆ. ರಕ್ತ ಬೀಜ ಹೆಣ್ಣಿಡನಲ್ಲಿ ಯುದ್ಧ ಎಂದ ಅಕ್ಷರವೇ ಹೆದರಿದೆಯೇನೋ? ಹೆದರಿದೆಯ ಒಬ್ಬೊಬ್ರು ಸಾಯುವುದನ್ನು ನೋಡಿ ಬಂದದ್ದು ಈ ನಿರ್ಣಯದಿಂದ ಆದರೆ ಮೋಕ್ಷಾಂಗನೆಯ ಬೆನ್ನು ಹತ್ತಿದ ಸಮರ ವ್ಯಾಪಾರ ಪ್ರಭಾ ಇದೇ ಆದರೆ ಅದನ್ನೇ ಹೇಳಬಹುದಿತ್ತಲ್ಲ. ಹೆಣ್ಣಿನ ಬಗ್ಗೆ ಆಸೆ ಹೊಂದಿದವನ ಹಾಗೆ, ಜೊಲ್ಲು ಸುರಿಸುವವನ ಹಾಗೆ ನಿನ್ನನ್ನು ಕಾಣಿಸಿಕೊಳ್ಳಬೇಕಾದ ಅವಶ್ಯಕತೆ ಏನಿತ್ತು? ನಾಳೆ ಶೋಣಿತಾ ನಗರದವರು ಹಂಬಲಿಸುವ ಆದಾಗ ಕೂಡ ಅಯ್ಯೋ ಇಷ್ಟು ವರ್ಷ ಇಲ್ಲದೆ ಇದ್ದ ಶುಂಭನಿಗೊಂದು ಹೆಣ್ಣಿನ ಹುಟ್ಟು ಈ ಸಮಯಕ್ಕೆ ಬಂದು ಸರ್ವನಾಶ ಆಗಿ ಹೋಯಿತು ಅನ್ನುವಾಗ ಅವರು ತಿಳಿಯುವ ಹಾಗಾಗ ಕೂಡ ಅನ್ನುವುದಕ್ಕೆ ನಿನ್ನ ಮನದ ಬಗೆಯನ್ನು ಬಗೆಯುವುದಕ್ಕ ನಿನ್ನ ಮುಂಭಾಗದಲ್ಲಿ ಒದಗಿ ಆಡಿದರೆ ಹೊರತು ಸಮರಕ್ಕೆ ಹಿಂದೆ ನಿಲ್ಲುವ ಮಗ ಅಂತ ತಿಳಿಬೇಡ. ರಕ್ತ ಬೀಜ ನನಗಿಂತ ಮೊದಲು ನಾನು ಸತ್ತೇನೆ.
ಅದು ಎಷ್ಟು ಸಲ ಬಂದದ್ದು, ಅದು ಇವತ್ತು ದಾರಿಗೆ ಸಿಕ್ಕಿದೆ. ಎಲ್ಲ ಬದಲಾಗಿ ಹೋಗಿದೆ. ಯಾಕೆ ಅಂತ ಯೋಚಿಸಿದರೆ ಇಲ್ಲಿಯ ಸಹಜ ವಾತಾವರಣವೇ ಬದಲಾಗಿದೆ. ಸಂಚರಿಸುವ ದುಷ್ಟಮೃಗಗಳಲ್ಲಾದರೂ ಪರಹಿಂಸೆಯ ಭಾವವೇ ಇಲ್ಲ. ಸ್ವಚ್ಛಂದವಾಗಿ ಸಾಧು ಪ್ರಾಣಿಗಳು ಅವುಗಳ ಮುಂಭಾಗದಲ್ಲಿ ಹಾದು ಹೋದರೂ ಹರಿದು ತಿನ್ನುವಂತಹ ಬುದ್ಧಿ ಅವುಗಳಿಗೆ ಬರುವುದಿಲ್ಲ ಅಂತ ಅದರ ಅರ್ಥ ಏನು? ಅಂತಹ ದಾಸ್ಯವನ್ನೇ ಮೆರೆಯುವ ಹಿಂಸ ಮನೋವೃತ್ತಿಯನ್ನೇ ಸದಾಕಾಲ ಉಳ್ಳ ಆ ಪ್ರಾಣಿಗಳಿಗಾದರೂ ಮನಪರಿವರ್ತನೆ. ಹಾಗಿದ್ರೆ ಕೇವಲ ಹೊರಗಿನ ಬೆಳಕಲ್ಲ, ಹೊರಗೆ ಎಷ್ಟು ಬೆಳಕು ಕಾಣಿಸ್ತದೆಯೋ ಅದಕ್ಕಿಂತ 100 ಮಾಡಿ ಅಂತರಂಗದ ಬೆಳಕಿಗೆ ಆಸ್ಪದವನ್ನು ಒದಗಿಸಿಕೊಟ್ಟಿದೆ ಎನ್ನುವುದು ಸ್ಪಷ್ಟ. ಆ ಹೆಣ್ಣಿನ ದರ್ಶನದಿಂದ ಇಷ್ಟು ಪರಿವರ್ತನೆ ಆಗುತ್ತದೆ. ಅದೇ ಹೌದಾದರೆ ನಾವ್ಯಾಕೆ ಆ ಅವಕಾಶದಿಂದ ವಂಚಿತರಾಗಬೇಕು? ಆದ್ದರಿಂದ ಎಲ್ಲ ಹೆಣ್ಣು ಬೆಳಕಿನ ಮೂಲವನ್ನೇ ಆಧರಿಸಿ ಅರಸುತ್ತಾ ಮುನ್ನಡೆಯೋಣ. ತಮ್ಮೊಳಗೆ ಇವಳನು ತಿಳಿಯದೆ ಇನಿದಾದೆ ಮೊದಲೇ ನಿನಗದ ಸುಮ್ಮನ ಪೂಜೆ ಬಾಜೆಯ ಆದಿ ಬಂದಿಗೆ ಆದರೂ ನೋಡಿಸಿದವೆ ನೋಡಿಸಿದವೆ ನೋಡಿದನು ಮಾಡಿದನು ನಮನಗಳ ಬೇಡಿದನು ಎಲ್ಲಿದ್ದೇನೇನು ಈ ಪರಿಜ್ಞಾನವನ್ನೇ ಕಳ್ಕೊಂಡಿದ್ದೇವೆ. ಏನು ಏನು ಸಂಭ್ರಮ, ಏನು ವೈಭವ, ಎಂತಹ ರೂಪ! ನೋಡಿದಾಕ್ಷಣವೇ ಕಾಮ ವಾಸನೆಯಿಂದ ಕಾಣುವುದಕ್ಕೆ ಎಂತಹ ವಿಷಯ ಸುಖಾಪೇಕ್ಷಿಗಾದರೂ ಧೈರ್ಯ ಸಾಕಾಗದು. ಎಂತಹ ನಾಸ್ತಿಕನಾದರೂ ಗೌರವ ಭಾವದಿಂದ ತಲೆಬಾಗಬೇಕಾದಂತಹ ಸೌಂದರ್ಯ. ಈ ಪ್ರಪಂಚದಲ್ಲಿ ತಾಯ ಸೌಂದರ್ಯವನ್ನು ನೋಡಿದ ಯಾವ ಮಗನಾದರೂ ಕಾಮದ ಕಣ್ಣಿಂದ ಕಾಣುವುದಕ್ಕೂ, ಆದರೆ ಅವನಿಗೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ನಮ್ಮದೇ ಅಪರಾಧವಾಗಿ ಲೋಕ ಜನನಿ ಮಾತೃವತ್ತು ಭಾವದಿಂದ ಕಂಡು ನಮ್ಮ ಸರ್ವಾಪರಾಧಗಳಿಗಾಗಿ ಆಕೆಯ ಕಾಲ್ಗೆರೆಗೆ ಕ್ಷಮಾಯಾಚನೆಯನ್ನು ಮಾಡಬೇಕಾಗಿತ್ತು. ಮೊದಲಿನ ಅನ್ಯಾಯಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟು ಹಾಕಿ ಲೋಕ ಜನನಿಯಾದ ಈಕೆಯನ್ನೇ ನಮ್ಮ ಮಕ್ಕಳ ತಾಯಿಯಿಂದ ಮಾಡಿಕೊಡುತ್ತೇವೆ ಅಂತ ಹೊರಟಿದ್ದೇವೆ. ಕದಂಬ ಕಾಂತಾರ ಅಲ್ಲ, ಜನನಿ ನೆಲೆ ಜನನಿ ಆಶ್ರಯ ಬದುಕಿಗಾಗಿ ಹಂಬಲಿಸಿದ್ದೆವು ಈತನ. ಹಾಗಾಗಿ ನಮ್ಮವರ ಮಧ್ಯೆ ಬದುಕಬೇಕು ಈ ಅಪೇಕ್ಷೆ.
ಯಾಕೆಂದ್ರೆ ಹೆತ್ತ ತಾಯಿ ಇದ್ದಾಳೆ, ಜನ್ಮ ಕೊಟ್ಟ ತಂದೆ ಇದ್ದಾನೆ, ಒಡ ಹುಟ್ಟಿದ ಸಹೋದರರಿದ್ದಾರೆ, ಬಂಧು ಬಳಗದವರಿದ್ದಾರೆ, ಬಾಂಧವರಿದ್ದಾರೆ, ರಕ್ತ ಸಂಬಂಧಿಗಳಿದ್ದಾರೆ, ಅವರೆಲ್ಲರ ಮಧ್ಯದಲ್ಲಿ ಬದುಕೋಣ. ಆದರೆ ಇಂದೀಗ ಅದೆಲ್ಲ ಮರೆತು ಹೋಗಿದೆ. ನಿಜವಾಗಿ ಹೆತ್ತ ತಾಯಿ ಜನ್ಮಕ್ಕೆ ಕಾರಣಗಳು ಮಾತ್ರ, ನಿಮಿತ್ತಗಳು. ಆಕೆಯ ಗರ್ಭಾಂಬುದಿಯಿಂದ ಹೊರಗೆ ಬರುವುದಕ್ಕೆ ನಮಗೆ ಅವಕಾಶವಾದದ್ದು ಈಕೆಯ ಕೃಪಾ ವಿಶೇಷ. ಆದ್ದರಿಂದ ಇವರು ಕೇವಲ ಒಬ್ಬೊಬ್ಬರಿಗೆ ಮಾತ್ರ ತಾಯಿಯಲ್ಲ, ಲೋಕಜನನಿಯಾಗಿ ಗುರುತಿಸಲ್ಪಡುವುದು. ನನಗೆ ಯಾರು ತಾಯಿ ಹೇಳಿದ್ರೆ ಕಲಾದೇವಿ, ಕಲಾದೇವಿಗೆ ಯಾರು ಹೇಳಿದ್ರೆ ಮತ್ತೊಬ್ಬ. ಆದರೆ ಇವಳು ನನಗೂ ತಾಯಿ, ನನ್ನ ತಾಯಿಗೂ ತಾಯಿ, ನನ್ನ ಅಜ್ಜಿಗೂ ತಾಯಿ, ಎಲ್ಲರಿಗೂ ಇವಳಿಗೆ. ಆದ್ದರಿಂದ ಜನನಿ ಎನ್ನುವಂತಹ ಯಥಾರ್ಥವಾದ ಭಾವ ಈ ಕಾಲದಲ್ಲಿ ಸ್ಫುರಣೆಗೊಂಡದ್ದರಿಂದಲೇ ಮನೆ, ಮಠ, ಸಂಸಾರ, ಬಂಧು ಜನ, ಸಂಬಂಧ ಅನ್ನುವುದೆಲ್ಲ ಮರೆತು ಹೋಗುತ್ತೆ. ಆದರೂ ಕರ್ತವ್ಯ ಪ್ರಜ್ಞೆ ಒಂದೊಂದು ಸಲ ನಮ್ಮನ್ನು ಚೋದಿಸುವುದು. ಮೈ ಮರೆತು ಕೂತುಕೊಳ್ಳಿಕ್ಕೆಲ್ಲ ನೀನು ಬಂದು ಅಲ್ಲಿ ಒಪ್ಪಿಕೊಂಡು ಬಂದಿತ್ತು, ಕರ್ಕೊಂಡು ಬರ್ತೇನೆ ಅನ್ನುವ ಏನು ಮಾಡ್ತಾ ಇದ್ದೀರ? ನನ್ನ ಮನಸ್ಸು ಕಚ್ಚೋಳನೆ ಕೊಡ್ತಾ ಇದೆ. ಗೋಡೆಯ ಮುಂಭಾಗದಲ್ಲಿ ಪಂಥದ ನುಡಿಗಳನ್ನಾಡಿ ಕೊಟ್ಟು ಬಂದ ಈಕೆ ಜಗಜ್ಜನನಿ ಎಂದು ಒಪ್ಪಿ ಈಕೆಯ ಕಾಲಪುರದಲ್ಲಿ ಕುಳಿತು ತಾಳ ತಟ್ಟಿ ಭಜನೆ ಮಾಡಿದ. ಅಲ್ಲ, ಪೂಜಾ ತಟ್ಟಿ ಕಾರಣ ಮಾಡ. ಏನು ಮಾಡಲಿ? ನಾನು ನಮಗೆ ಸಾವು ನಿಶ್ಚಿತ. ಹೋರಾಡಿದೆವೋ ಮರಣಿಸ್ತೇವೆ, ಹೋರಾಡದೇ ಇದ್ರೆ ಬದುಕಿ ಸತ್ತ ಹಾಗಾಗುತ್ತೆ. ಒಂದೇ ದಾರಿ, ನಮ್ಮ ಆಯುಷ್ಯ ನಮ್ಮ ಕೈಯಲ್ಲಿ ಉಂಟು. ನಮ್ಮ ಮರಣ ಇವಳ ಉದ್ದೇಶ ಆದ್ರೆ ನಾವ್ಯಾರು ಮೀರಲಿಕ್ಕೆ. ಆದ್ದರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ಜಗಜ್ಜನನಿಯಾದ ಈಕೆಯನ್ನು ಕಂಡಿದ್ದೇವೆ, ಗುರುತಿಸಿದ್ದೇವೆ. ಆದ್ದರಿಂದ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಹಿಂದೆ ಬೀಳಬಹುದು. ಮೊದಲಾಗಿ ಕೊಡಮಟ್ಟು ಅಡಿಗೆರಗಿ ಆಕೆ ಅನುಗ್ರಹಕ್ಕಾಗಿ ಸಂಪ್ರಾರ್ಥಿಸಿ. ಅನುಗ್ರಹ ಆದರಾಯಿತು. ಅಲ್ಲದೆ ಹೋದ್ರೆ ಈ ತನಕ ಶುಂಭನ ಅನ್ನ ಉಂಡು ಬೆಳೆದ ಶರೀರವನ್ನು ಅವನ ಕಾರ್ಯಕ್ಕಾಗಿಯೇ ವಿನಿಯೋಗಿಸಿ ಈ ನಿರ್ಣಯದಿಂದ ಸಿದ್ಧನಾಗಿದ್ದೇನೆ. ಮುಂದುವರಿದು ಈಕೆಯನ್ನು ಕೊಂಡಾಡೋಣ. Oh
ಸ್ವರೂಪ ಸಂಬಂಧ ಕುರಿತ ಕಲ್ಯಾಣಿ ಪರಮಶಿವೆ ಕದಂಬರ ವಾಸನಿ ಚಾರು ಮನೋಹರೆ ಮಂದಸ್ಮಿತ ಮಕರ ಕುಂಡಲ ವಿರಾಜ ನಮೋ ಓ ಅಮ್ಮ ಹಾ ಹೆಗ್ಗಾಗ್ತೇಶ್ವರನಾಥ ಶುಂಭಾಚಾರ್ಯರಿಗೆ ಮಾತೆ ನೋಡಿರುವಾಗಿರುವ ಹಾ ರಕ್ತವೀಜಾಕ್ಷರ ವಿಭಾಗ ಆಗಲಿ ಎದ್ದೇಳಯ್ಯ ಅರೇ ಓ ಸರ್ವಾಂಗ ಸುಂದರಿಯಾದ ಹಾ ಕೊರತೆಯ ಲವಲೇಶವು ಇಲ್ಲದೆ ವಿಜೃಂಭಿಸುತ್ತಿರುವಂತಹ ನಿನ್ನ ಸೌಂದರ್ಯಾತಿಶಯಕ್ಕೆ ಹಾ ನಮ್ಮ ಶುಂಭ ನೋಡದೆ ಮಾರುಕ ತನ್ನನ್ನೇ ತಾನು ನಿನ್ನ ಮುಂದೆ ಮಾರಿಕೊಳ್ಳುವುದಕ್ಕೆ ಸಿದ್ಧ ಹಾ ಆದರೆ ನೀನವನ ನುಡಿಗೊತ್ತಿ ಬಂದು ಹಾ ಸಾನುರಾಗದಿಂದ ವಿವಾಹವಾಗಿ ಆಗಿ ಮಾನನ ಆಟದಲ್ಲಿ ಅವನನ್ನು ತೃಪ್ತಿಪಡಿಸುವುದಕ್ಕೆ ಬದಲಾಗಿ ಹಾ ನಮ್ಮನ್ನೇ ಕೈಯಕ್ಕೆ ತಕ್ಕೊಳ್ಳಿಕ್ಕೆ ತೊಡಗಿ ಸರಿ ನಮ್ಮ ಪಾಲಿಗೆ ಮಾರಿಯಾಗಿ ಬದಲಾಗಿ ನಿಜ ನಮ್ಮ ಓ ಭೂಮ್ರಾಕ್ಷ ಚಂಡಮುಂಡ ಹಾ ಮೊದಲಾದ ಕಡಕುಲ ತಿಲಕರನ್ನು ಈಗಾಗಲೇ ನಾಶಪಡಿಸಿ ಹಾ ನಿನ್ನ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ತೋರಿಸಿದವಳು ನೀನು. ಸರಿ ಸರಿ ಇನ್ನು ಹಠಸಲ್ಲ ಮತ್ತೆ ನಾನು ಬಂದಿದ್ದೆ ಯಾಕಂದ್ರು ರಕ್ತ ಬೀಜಾಂಶ ಕಾರಣ ಹಾ ಹಾ ಆದ್ದರಿಂದ ಏನದು? ಬಂಗಾರದ ಅಂಗಣ ಈ ಸಲದ್ದು ಹೊಸ ಯಾಕಾಗಿ ತಂದಿರುವೆ ನಿನಗಾಗಿ ಬಂದಿದ್ದನ್ನು ಏನಿದೆ ಹಾ ನಾನೇ ಹೆಗಲ್ಕೊಂಡು ತೆಗೆದುಕೊಟ್ಟು ಊರಿಗೆ ಊರಿಗೆ ಕರ್ಕೊಂಡು ಹೋಗಿ ನಮ್ಮ ಒಡೆಯರೊಂದಿಗೆ ಮದುವೆ ನಡೆಸಿ ಮದುವೆ ನಡೆಸಿ ನಿನ್ನ ಸೇವೆ ಮಾಡಿ ಆಹಾ. ಇವರ ಧನ್ಯತೆಯನ್ನು ಕಾಣು ಅಪೇಕ್ಷೆ ಸಾವಿರ ಹ್ಮ್. ಈಡೇರಿಸುವಂತಹ ಸಂಕಲ್ಪ ನಿನ್ನದು ಹಾ. ಬಾ ತಾಯೇ ಬಾ. ಅಯ್ಯ ರಕ್ತಬೀಜಾಸುರ ಕದಂಬಾವರದಲ್ಲಿ ಹೆಣ್ಣು ಪಡಿದ್ದಾಳೆ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನೀನು ಈ ಮೊದಲು ಬಂದವರ ಹಾಗೆ ಬರಲಿಲ್ಲ ವಿಧವಿಧವಾಗಿ ನನ್ನನ್ನು ಸ್ತುತಿ ಮಾಡುತ್ತಾ ಬಂದು ನನ್ನ ಪಾದಕ್ಕೆ ಆಳತನಾದೆಯ ಸಂತುಷ್ಟಳಾದೆಯ ಅಪ್ಪ ಧನ್ಯನಾದ ನಾನು ನಿನಗೆ ಈ ಸಲದ ಹೊಸ ಸೇವೆಯಲ್ಲಿ ಮುಖ್ಯವಾಗಿ ಆದರೂ ನನಗೊಂದು ಅನುಮಾನ ಕಾಡುತ್ತಾ ಇದೆಯಲ್ಲ ಹಾಗೆಂತ ಅನುಮಾನ ವಿಶಾಲವಾದಂತಹ ದಾನವ ಕುಲದಲ್ಲಿ ನಿನ್ನಂತಹ ವಿವೇಕಿಗಳಿದ್ದಾರಲ್ವೋ ಎಂಬ ಹಾಗೆ ತೀರಮ್ಮ ಸುಮ್ಮಗಿರ ಮೆಂತ ವಿವೇಕ ನನ್ನ 4 ವಾಕ್ಯ ನೀನು ಕೊಟ್ಟದಲ್ಲಿ ಮಾತಾಡುತ್ತಾರೆ ಆದರೂ ನನ್ನ ಅನುಮಾನವೇ ಸತ್ಯವಾಗಿ ಹೋಯ್ತಲ್ಲ ನೀನೊಬ್ಬ ಪ್ರಾಜ್ಞ ಅಂತ ಭಾವಿಸಿಕೊಂಡೆ ನೀನಮ್ಮ ಸುಮ್ಮನೆ ಹೊಗಲು ಬೇಡ ಆಗಲ್ಲ ಸುಮ್ಮನೆ ಆದರೆ ನೀನು ಪ್ರಾಜ್ಞನಲ್ಲ ನೀನೊಬ್ಬ ಶಬ್ದ ಮೂರ್ಖ ಮರ್ಯಾದೆಯಿಂದ ಸಿಕ್ಕಿದ್ದನ್ನು ತೆಗೆದು ಸುಮ್ಮನೆ ಕೂತ್ಕೊಳ್ಬೋದು ಯಾಕಮ್ಮ ಕಾರಣವಿದೆ ಈ ಮೊದಲು ಬಂದವರು ಏನಾಗಿದ್ದಾರೆ ಎಂಬುದು ಗೊತ್ತಿಲ್ಲವೇ ನಿನಗೆ ಗೊತ್ತಿದ್ದು ಮಧ್ಯಾಹ್ನ ಬಂದೆ ಕರೆದುಕೊಂಡು ಹೋಗುವುದಕ್ಕೆ ನಾನು ಹೇಗೆಯಾದ ನಿನ್ನೊಡೆಯ ಶುಭ ಅರಮನೆಯಲ್ಲಿ ಕುಳಿತ ಆತನ ಬಗ್ಗೆ ಗುಣಗಾನ ಮಾಡುತ್ತಾ ಹೋಗ್ತೇನೇನು ಅಲ್ಪ Oh
ನನ್ನ ಹಣೆ ಬರಹ ನೋಡ್ತೀಯೋ? ನಿನ್ನ ಹಣೆ ಬರಹ ನುಡಿಸಲಾರೆ ನಿನ್ನ ಸೊಂಟ ಗುಡಿ ಮಾಡ್ತಾನೆ. ಹೌದಾ?